ಹಾಯ್, ನಾನು ನಿಮ್ಮ ವಿಜಯ. ನೀವು ನೋಡ್ತಿದ್ದೀರಾ ವಿಜಯ ಲಾಕ್ಸ್ ಬೆದ್ರ. ನನ್ನ ಅಡಿಗೆ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ವಿಜಯ ಲಾಕ್ಸ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ. ನಾವೊಂದು ಅಡಿಗೆ ಮಾಡೋಣ ಬನ್ನಿ. ಈಗ ನಾನು ಗೋಧಿ ಹಿಟ್ಟಿನಿಂದ ಹೋಳಿಗೆ ಮಾಡ್ಕೊಳ್ಳೋಣ ಅಂತಿದ್ದೇನೆ. ಯಾವುದ್ರ ಹೋಳಿಗೆ ಅಂದರೆ ಬನ್ನಿ ಕ್ಯಾರೆಟ್ ಹೋಳಿಗೆ ಮಾಡೋಣ. ಅದಕ್ಕೆ ಈಗ ನಾವು 2 ಕಪ್ ಗೋಧಿ ಹಿಟ್ಟನ್ನು ಜರಡಿಯಲ್ಲಿ ಸೋಸಿಕೊಳ್ಳೋಣ. ಜರಡಿಯಲ್ಲಿ ಸೋಸಿಕೊಂಡ್ರೆ ಗಂಟಾಗೋದಿಲ್ಲ. ಅದಕ್ಕೆ ಜರಡಿಯಲ್ಲಿ ಸೋಸಿಕೊಂಡು ಅದಕ್ಕೆ ಬೇಕಾದ ಸಾಮಗ್ರಿಗಳನ್ನು ಹಾಕ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಇದಕ್ಕೆ ನಾವು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಸ್ಮೂತಾಗಿರಬೇಕು. ಈಗ 1/4 ಸ್ಪೂನ್ ನಾವು ಅರಶಿಣ ಹಾಕ್ಕೊಂಡೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಅದು ಸ್ವಲ್ಪ ಸ್ಮೂತಾಗಿರಬೇಕು. ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಸಬೇಕು. ನೋಡಿ ಈ ರೀತಿ. ಇನ್ನೂ ಸ್ವಲ್ಪ ಸರಿಯಾಗಿ ಅದನ್ನು ನಾದಬೇಕು. ನೋಡಿ ಎಣ್ಣೆ ಹಾಕ್ಕೊಂಡೆ, ಒಟ್ಟಿಗೆ 5 ಸ್ಪೂನ್ ಎಣ್ಣೆ ಹಾಕ್ಕೊಂಡೆ. ಇದನ್ನು ಚೆನ್ನಾಗಿ ನಾದಬೇಕು. ನಾವು ಎಷ್ಟು ಚೆನ್ನಾಗಿ ನಾದ್ಕೊಳ್ತೇವೋ ಅಷ್ಟು ಚೆನ್ನಾಗಿ ಬರುತ್ತೆ ಇದು ಹೋಳಿಗೆ ಸ್ಮೂತಾಗಿ. ನೋಡಿ ಈ ರೀತಿ ಚೆನ್ನಾಗಿ ನಾದಿಕೊಂಡಷ್ಟು ಚೆನ್ನಾಗಿ ಬರುತ್ತೆ. ನಾದಿಕೊಂಡು ಅದಕ್ಕೆ ಈಗ ಮುಚ್ಚಳ ಮುಚ್ಚಿ ತೆಗೆದಿಡುವ. ಅರ್ಧ ಗಂಟೆ ಇಡುವ. ಈಗ ನೋಡಿ ಮುಚ್ಚಿಡ್ತೇನೆ. ಅರ್ಧ ಗಂಟೆ ಇರಲಿ. ಈಗ ಒಂದು ಹೂರಣ ಮಾಡ್ಕೊಳ್ಳೋಣ. ಅದಕ್ಕೆ ನೋಡಿ ಬಾಣಲೆಟ್ಟೆ, ಅರ್ಧ ಲೋಟ ನೀರು ಹಾಕಿದೆ. ಈಗ ಅದಕ್ಕೊಂದು 300 ಗ್ರಾಮ್ಸಷ್ಟು ಬೆಲ್ಲನ ಹಾಕ್ಕೊಳ್ತೇನೆ. ಅದು ಸ್ವಲ್ಪ ಕರಗಬೇಕು ಚೆನ್ನಾಗಿ. ಕರಗಿದ್ರೆ ಸಾಕು, ಅಂಟು ಪಾಕ ಬರೋದು ಹಾಗೆ ಏನು ಬೇಡ. ಕರಗಿದ ತಕ್ಷಣ ನಾವು ತುರಿದಿಟ್ಟುಕೊಂಡ ಅದಕ್ಕೆ ಕಾಯಿಯನ್ನು ಸೇರಿಸಿಕೊಳ್ಳೋಣ. ಕಾಯಿ ಮತ್ತು ಏಲಕ್ಕಿಯನ್ನು 5 ಏಲಕ್ಕಿಯನ್ನು ಜಜ್ಜಿಟ್ಕೊಂಡಿದ್ದೇನೆ, ಅದು ಕೂಡ ಸೇರಿಸ್ಕೊಳ್ಳೋಣ. ಇದು ಕರಗಬೇಕೀಗ. ಕರಗಲಿ. ನೋಡಿ ಕರಗ್ತಾ ಇದೆ, ತುಂಬ ಚೆನ್ನಾಗಿ ಕರಗ್ತಾ ಇದೆ. ಈಗ ನೋಡಿ ಇದು ಕರಗಿತು ಬೆಲ್ಲ. ಇದಕ್ಕೆ ಕಾಯಿ ಹಾಕ್ಕೊಳ್ಳೋಣ. ಇದು ನೋಡಿ ಎಷ್ಟು ಬಿಳಿಯಾಗಿ ಉಂಟು. ಇದರ ನಾವು ಕಾವು ಎಂತ ಹಾಕ್ಕೊಳ್ಳಿಲ್ಲ, ಅಂದರೆ ಕಪ್ಪು ಬರುತ್ತಲ್ಲ ಅದನ್ನೆಲ್ಲ ಹಾಕ್ಕೊಳ್ಬಾರ್ದು. ಹಾಗೆ ಬೆಳೆದು ಮಾತ್ರ ಹಾಕ್ಕೊಳ್ಬೇಕು. ಈ ಬೆಲ್ಲನ ನಾವು ಸೋಸ್ಕೊಂಡಿದ್ದೇವೆ, ಅದು ನಿಮಗೆ ಇದರಲ್ಲಿ ಬರಲಿಲ್ಲ, ಸೋಸ್ಕೊಂಡು ಹಾಕ್ಕೊಂಡಿದ್ದೇವೆ. ಮತ್ತು ಇದು ನೋಡಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ಚೆನ್ನಾಗಿ ಅದರ ನೀರಿನ ಪಸೆ ಎಲ್ಲ ಹೋಗಬೇಕು. ಹೋಗಿ ಸರಿಯಾಗಿ ಮೆಲ್ಟ್ ಆದಾಗೆ ಉಂಡೆ ಕಟ್ಟಿಕೊಳ್ಳಲಿಕ್ಕೆ ಬರಬೇಕು. ನೋಡಿ ಚೆನ್ನಾಗಿ ಈಗ ಸರಿ ಮಿಕ್ಸ್ ಆಗ್ತಾ ಇದೆಯಲ್ಲ, ಚೆನ್ನಾಗಿ ಇನ್ನೂ ಕೂಡ ಚೆನ್ನಾಗಿ ಮಿಕ್ಸ್ ಆಗಬೇಕು. ಮಿಕ್ಸ್ ಆಗಿ ಪಸೆ ಹೋದ್ಮೇಲೆ ನೋಡಿ ಎಲ್ಲ ಅದು ಉಂಡೆ ಕಟ್ಟಿಕೊಳ್ಳೋಣ. ನೋಡಿ ಈಗ ಆಯಿತು. ಇದನ್ನಿನ್ನು ಕೆಳಗೆ ಇಳಿಸುವ. ಕೆಳಗೆ ಇಳಿಸಿ ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡುವ. ಗ್ಯಾಸ್ ಆಫ್ ಮಾಡಿಕೊಂಡೆ. ನೋಡಿ ಈಗ ತಣ್ಣಗೆ ಇದು ಆಯಿತು. ಈಗ ತಣ್ಣಗೆ ನೋಡಿ ಈ ರೀತಿ ತಣ್ಣಗಾಯಿತು. ಈಗ ನಾವು ತುರಿದಿಟ್ಟುಕೊಂಡಂಥ ಕ್ಯಾರೆಟನ್ನು ಸೇರಿಸುವ. ಈ ಕ್ಯಾರೆಟ್ ಉಂಟಲ್ಲ ನಮಗೆ ತುಂಬಾ ಒಳ್ಳೆಯದು. ಅದು ನಮಗೆ ಕಣ್ಣಿಗೆ ಒಳ್ಳೆಯದು. ಹಾಗೆ ಹಸಿ ಕೂಡ ತಿಂತಾರೆ, ಹಾಗೆ ಸಲಾಡ್ ಕೂಡ ಮಾಡ್ಕೊಳ್ತಾರೆ. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದನ್ನು ನಾನು ಇವತ್ತು ಹೋಳಿಗೆ ಮಾಡ್ಕೊಳ್ಳೋಣ ಅಂತ ಅಂದಾಜು ಮಾಡಿದೆ. ನೋಡಿ ಇದು ನಾವು ಮಾಡಿದಂಥ ಹೂರಣ ಅದು ಗಟ್ಟಿಯಾಗಿದೆ. ಅದಕ್ಕೆ ಈಗ ನಾವು ಇದನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಳುವಾಗ ಚೆನ್ನಾಗಿ ಬರುತ್ತೆ. ನೋಡಿ ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಈ ರೀತಿ ಮಿಕ್ಸ್ ಮಾಡಿಕೊಂಡು ಒಳ್ಳೆ ರೀತಿಯಲ್ಲಿ ಒಂದು ಹೂರಣ ಮಾಡಿಕೊಳ್ಬೇಕು. ಮತ್ತು ನಾವು ಅದಕ್ಕೆ ಇದು ಸ್ವಲ್ಪ ಹಸಿಯಾಗಿದ್ರೇ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಇದನ್ನು ಬೇಯಿಸ್ಕೊಳ್ಳಿಲ್ಲ ನಾವು, ಅದರೊಟ್ಟಿಗೆ ಆಗ ಹಾಕಲಿಲ್ಲ. ಇದು ಹಸಿಯಾಗಿದ್ದರೆ ನಮಗೆ ಆರೋಗ್ಯಕ್ಕೆ ಒಳ್ಳೆಯದು. ಮತ್ತು ಅದು ಹೋಳಿಗೆ ಬೇಯಿಸುವಾಗ ಸ್ವಲ್ಪ ಬೇಯ್ತದಲ್ಲ,
ಈಗ ಸಾಕು. ಈಗ ಆಯಿತು ಅರ್ಧ ಗಂಟೆ. ನೋಡಿ ಮುಚ್ಚಳ ತೆಗೆದೆ. ಈಗ ನೋಡಿ ಒಳ್ಳೆ ಸ್ಮೂತಾಗಿ ಬಂದಿದೆ. ಇದನ್ನು ಇನ್ನು ಲಾಟಬೇಕಾಗಿ ಇದು ನಾದಬೇಕಾಗಿಲ್ಲ, ನಾದದ್ದೇನೆ ಹಾಗೆಯೇ ಮಾಡ್ಬೋದು. ನೋಡಿ ತುಂಬ ಸ್ಮೂತಾಗಿ ಬಂದಿದೆ. ಇನ್ನು ಇದು ಎಷ್ಟು ದೊಡ್ಡ ಬೇಕೋ ಅಷ್ಟು ದೊಡ್ಡ ಉಂಡೆ ಮಾಡಿಕೊಂಡು ಈಗ ಒಂದು ಬಾಳೆ ಎಲೆ ತೆಗೆದು ನೋಡಿ, ಬಾಳೆ ಎಲೆಯಲ್ಲಿ ಸ್ವಲ್ಪ ತುಪ್ಪ ಹಾಕಬೇಕು. ಅದಕ್ಕೆ ತುಪ್ಪ ಹಾಕಿ ಅದಕ್ಕೆ ನೋಡಿ ಸ್ವಲ್ಪ ಹಿಟ್ಟು ತೆಗೆದು ಅದನ್ನು ತೆಳುವಾಗಿ ಸ್ವಲ್ಪ ಕೈಯಲ್ಲೇ ಒತ್ತಬೇಕು. ನಾವು ಕೈಯಲ್ಲೇ ಒತ್ತಿ ನೋಡಿ ಸ್ವಲ್ಪ ಹೀಗೆ ಒತ್ತಬೇಕು. ಸ್ವಲ್ಪ ಅಗಲ ಮಾಡಿಕೊಳ್ಬೇಕು. ಅಗಲ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಒಂದು ಉಂಡೆ ಅಷ್ಟು ದೊಡ್ಡದು ನೋಡಿ, ಇಷ್ಟು ದೊಡ್ಡ ಸಾಕೀಗ. ಅದಕ್ಕೆ ಒಂದು ಹೂರಣನ ಒಂದು ಉಂಡೆ ಅಷ್ಟು ದೊಡ್ಡ ಮಾಡಿಕೊಂಡು ನೋಡಿ ಹೀಗೆ ಮಾಡಿಕೊಂಡು ನೋಡಿ ಉಂಡೆ ಈ ರೀತಿ ಮಾಡಿ ಇಷ್ಟು ದೊಡ್ಡದು ಅದರ ಮಧ್ಯದಲ್ಲಿಟ್ಟು ಮತ್ತು ನಾವು ಅದನ್ನು ನೋಡಿ ಈ ರೀತಿಯಾಗಿ ಒಂದೊಂದೇ ಸೈಡಿಂದ ಹೀಗೆ ಮಾಡಿಕೊಳ್ಬೇಕು. ಹೀಗೆ ಮಾಡಿ ಅದನ್ನು ಸ್ವಲ್ಪ ಟ್ವಿಸ್ಟ್ ಮಾಡಿ ನೋಡಿ ಹೀಗೆ ಅದನ್ನು ಮತ್ತು ಕೈಯಲ್ಲೇ ಒತ್ಕೊಳ್ಳೋದು. ಕೈಯಲ್ಲೇ ಒತ್ಕೊಂಡ್ರೆ ಸಾಕು. ಅಂದರೆ ಲಟ್ಟಣಿಗೆಯಲ್ಲಿ ನಾವು ಮಾಡುವಾಗ ಅದು ತಾಗಿ ಹರಿದರೆ ಅದಕ್ಕೆ ಎಷ್ಟು ದೊಡ್ಡ ಬೇಕೋ ಅಷ್ಟು ದೊಡ್ಡ ತೆಳ್ಳಗಿನೇ ಇದರಲ್ಲಿ ಕೈಯಲ್ಲಿ ಒತ್ತಿಕೊಂಡು ಕೈಗೆ ಸ್ವಲ್ಪ ತುಪ್ಪ ತಾಗಿಸಿ ನಾವು ಕೈಯಲ್ಲಿ ತುಪ್ಪ ತಾಗಿಸಿ ನಾವು ತೆಗೆದು ಹಾಕ್ಕೊಳ್ಬೋದು. ಇಲ್ಲದಿದ್ದರೆ ಬಾಳೆ ಎಲೆನ ಹಾಗೆ ಕಾವಲಿಗೆ ನಾವು ಹಾಕ್ಕೊಳ್ಬೋದು. ನೋಡಿ ಸ್ವಲ್ಪ ತುಪ್ಪ ತಾಗಿಸಿ ಈ ರೀತಿ ಒತ್ಕೊಳ್ಬೇಕು. ಇಲ್ಲಿ ಕಾವಲಿನ ಕಾಯಲಿಕ್ಕೆ ಇಟ್ಟಿದ್ದೇನೆ. ಅದಕ್ಕೆ ಒಂದು ಹೋಳಿಗೆಯನ್ನು ಹಾಕ್ಕೊಳ್ತೇನೆ ಈ ರೀತಿ. ನೋಡಿ ಕ್ಯಾರೆಟ್ ಹೋಳಿಗೆ ಹೇಗೆ ಬಂದಿದೆ ನೋಡಿ. ಸ್ವಲ್ಪ ತುಪ್ಪ ಹಾಕ್ಕೊಳ್ತಿದ್ದೇನೆ. ಈಗ ಸಾಕು, ತೆಗಿತೇನೆ. ನೋಡಿ ಹಾಗೆ ಎಲ್ಲ ಹಾಗೆಯೇ ಮಾಡ್ಕೊಳ್ತೇನೆ. ಎಲ್ಲ ಆಯಿತು. ಈಗ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಅಲ್ಲ. ತುಂಬ ಹೇಗೆ ನೋಡಲಿಕ್ಕೆ ಚೆನ್ನಾಗಿದೆ ಹಾಗೆ ಟೇಸ್ಟ್ ಕೂಡ ಇದೆ. ಇಲ್ಲೇ ಮಾಡ್ಕೊಂಡಿದ್ದೇವೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈಗ ಹಾಫ್ ಮಾಡ್ಕೊಳ್ಳೋಣ. ಎಲ್ಲರಿಗೆ ಇಷ್ಟ ಆಗ್ತದೆ ಅಂತ ಅಂದ್ಕೊಂಡಿದ್ದೇನೆ. ತುಂಬ ಚೆನ್ನಾಗಿ ಬಂದಿದೆ, ತುಂಬ ಟೇಸ್ಟಿಯಾಗಿದೆ. ಒಮ್ಮೆ ಟ್ರೈ ಮಾಡಿ. ನಮ್ಮ ಹಬ್ಬ ಹರಿದಿನಗಳಲ್ಲಿ ಮಾಡ್ಬೋದು, ಅಲ್ಲದೆ ಮಕ್ಕಳು ಹಠ ಮಾಡಿದರೆ ಆ ಟೈಮಲ್ಲಿ ಕೂಡ ಮಾಡ್ಬೋದು. ನಮಗೇನೋ ಒಂದು ಎಣಿಸಬೇಕಾದಾಗ ಮಾಡುವಂಥ ಒಂದು ರೆಸಿಪಿ. ತುಂಬ ಚೆನ್ನಾಗಿ ಬಂದಿದೆ. ಒಮ್ಮೆ ಮಾಡಿ ನೋಡಿ. ಆರೋಗ್ಯಕ್ಕೇನು ಒಳ್ಳೆಯದು. ಅಂದರೆ ಇದರಲ್ಲಿ ಹಾಕಿದಂಥ ಎಲ್ಲ ವಸ್ತುಗಳು ಆರೋಗ್ಯಕ್ಕೆ ಒಳ್ಳೆಯದು. ಅಂದರೆ ನಾವು ಎಣ್ಣೆ ಹೆಚ್ಚು ಬಳಸೋದಿಲ್ಲಲ್ಲ, ಇದರಲ್ಲಿ ತುಪ್ಪ ಮಾತ್ರ ಹಾಕೋದು. ಹಾಗಂತ ಓವರಾಗಿ ಅಂತ ಹಾಕೋದಿಲ್ಲ. ಎಣ್ಣೆ ನಾವು ಕಲಸುವಾಗ ಮಾತ್ರ ಒಂದು 4-5 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೇವೆ. ಮತ್ತು ನಾವು ತುಪ್ಪನೇ ಬಳಸಿದ್ದು ಎಲ್ಲ. ನೋಡಿ ತುಂಬ ಚೆನ್ನಾಗಿ ಬಂದಿದೆ. ಒಮ್ಮೆ ನೋಡಿ ಮಾಡಿ ತಿನ್ನಿ. ನಾಳೆ ಸಿಗ್ತೀನಿ ಒಳ್ಳೆ ವಿಡಿಯೋದೊಂದಿಗೆ. ಬಾಯ್.